ವೀಕ್ಷಕರೇ, ನಡೆಲಾ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ವೀಕ್ಷಕರೇ, ಅಡುಗೆ ಅಂದಮೇಲೆ ಕಲಿತಷ್ಟು ಅದಕ್ಕೆ ಕೊನೆ ಇಲ್ಲ, ಮಾಡಿದಷ್ಟು ಕೂಡ ಕೊನೆ ಇಲ್ಲ. ಸೊ ಅಡುಗೆಯನ್ನು ನಾವು ಕಲಿಬೇಕು, ತಿನ್ನಬೇಕು ಅಂತ ಹೇಳ್ತಾ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ನಮ್ಮ ಜೊತೆ ಇದ್ದಾರೆ ವೀಣಾ ಆಚಾರ್ ಅವರು ಯಾವ ರೀತಿಯ ರುಚಿಕರ ಖಾದ್ಯ ನಮಗೆ ಹೇಳ್ಕೊಡ್ತಾರೆ ಅಂತ ನೋಡೋಣ. ಮೊದಲಿಗೆ ಅವರನ್ನು ಅಡುಗೆ ಮನೆಗೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮ್ಯಾಮ್, ನೀವು ಹೇಗಿದ್ದೀರಾ? ನಾವು ಕೂಡ ಫೈನ್. ಓಕೆ, ಇವತ್ತು ಯಾವುದು ರೆಸಿಪೀಸ್ ಹೇಳ್ಕೊಡ್ತಿದ್ದೀರಾ? ಇವತ್ತು ಒಂದು ಸ್ಪೆಷಲ್ ಡಿಶ್ ಏನಂದರೆ ಹುರುಳಿಕಾಳದ್ದು ಹೋಳಿಗೆ. ಹುರುಳಿಕಾಳಲ್ಲಿ ಮಾಡಿ ಹೋಳಿಗೆ, ಹುರುಳಿಕಾಳಿಂದ ಮಾಡಿದ ಹೋಳಿಗೆ. ನಾವು ಹುರುಳಿಕಾಳನ್ನ ಪದಾರ್ಥಕ್ಕೆ ಚಟ್ನಿ ಯೂಸ್ ಮಾಡ್ತಾರೆ ಜಾಸ್ತಿ. ಇದು ಹೋಳಿಗೆ. ಇವತ್ತು ನೀವು ಹೋಳಿಗೆ ಮಾಡ್ತಿದ್ದೀರಿ ನಮಗೆ. ನೆಕ್ಸ್ಟ್ ಇನ್ನೊಂದು ಉದ್ದಿನಬೇಳೆ ಪಕೋಡ. ಉದ್ದಿನಬೇಳೆಯ ಪಕೋಡ. ನಾನು ರೆಡಿ ಇದ್ದೇನೆ ಎರಡು ಕೂಡ ಟೇಸ್ಟ್ ಮಾಡಲಿಕ್ಕೆ ಇವತ್ತು. ಓಕೆ, ಅಡುಗೆ ಮನೆಗೆ ಹೋಗೋಣ. ಬನ್ನಿ. ಓಕೆ, ಮೊದಲಿಗೆ ಮೇಡಮ್ ಯಾವುದು ನಮಗೆ ಹೇಳಿಕೊಡ್ತಾ ಇದ್ದೀರಿ ಇವತ್ತು? ನಾನೀಗ ಹುರುಳಿಕಾಳಿನ ಹೋಳಿಗೆ ಮಾಡ್ತಾ ಇದ್ದೀನಿ. ಆಲ್ರೆಡಿ ಬೇಯಿಸಿ ಇಟ್ಕೊಂಡಿದ್ದೀನಿ ಹುರುಳಿಕಾಳನ್ನ. ಓಕೆ, ಯಾಕೆಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಮತ್ತು ಇದು ಮೈದಾ ಮತ್ತು ಚಿರೋಟಿ ರವೆ ಎರಡು ಮಿಕ್ಸ್ ಮಾಡಿ 1 ಅವರ್ ಬೇಕು. ಇದು ಹುರುಳಿಕಾಳನ್ನ ಅಂದ್ರೆ ಯಾವ್ದ್ರಲ್ಲಿ? ಕುಕ್ಕರಲ್ಲಿ. ಇದು 1 ಬೌಲು ಹುರುಳಿಕಾಳಿಗೆ 1 ಬೌಲು ಬೆಲ್ಲ ಬೇಕು. ಡೈರೆಕ್ಟ್ 3 ಕಪ್ ನೀರು ಹಾಕಿದ್ರೆ ಸಾಕು. 1 ಕಪ್ ಹುರುಳಿಗೆ 3 ಕಪ್ ನೀರು, 3 ವಿಸಿಲ್ ಹಾಕ್ಸಿದ್ರೆ ಸಾಕು. ಮೆತ್ತಗೆ ಬೇಯಿಸ್ಕೊಂಡು ಸಾಕು. ಮತ್ತೆ ಇನ್ನೊಂದು ಏನು ಹೇಳಿದ್ರೆ ಅಂದ್ರೆ ಹಿಟ್ಟನ್ನ ಇದು 1 ಗಂಟೆ ಬೇಕು ಇದು ನೆನೆಲಿಕ್ಕೆ. ಇದು ಆಲ್ರೆಡಿ ಕಲ್ಸಿಟ್ಟಿದ್ದೀನಿ. ಚಿರೋಟಿ ರವೆ ಮತ್ತೆ ಮೈದಾ ಸ್ವಲ್ಪ ಅರಿಶಿನ ಹುಡಿ ಹಾಕಿ 1 ಗಂಟೆ ಮುಂಚೆ ಕಲ್ಸಿಡ್ಬೇಕು. ಓಕೆ, ಈಗ ಸ್ಟಾರ್ಟ್ ಮಾಡ್ಕೊಳ್ಳ. ಮೊದಲಿಗೆ ಏನು ಮಾಡಬೇಕು? ಈಗ ಸ್ವಲ್ಪ ತವ ಇಡಿ. ಓಕೆ, ಬೆಲ್ಲ ಹಾಕೋಣ. ನೀರು ಹಾಕ್ಕೊಳ್ಬೇಕು. ಒಂದು ಡ್ರಾಪ್ ನೀರು, ಜಾಸ್ತಿ ಬೇಡ. 1 ಸ್ಪೂನ್ ಸಾಕು, ಒಂದೇ ಚೂರು. ಸಾಕು. ಬೆಲ್ಲ ಪಾಕ ಮಾಡ್ಕೊಳ್ಬೇಕು. ಸ್ವಲ್ಪ ಕರಗಿದ್ರೆ ಸಾಕು. ಹುರುಳಿಕಾಯಿ ಹೋಳಿಗೆ ಅಂದ್ರೆ ಸ್ವಲ್ಪ ರೇರ್. ಯಾರು ಅಷ್ಟಾಗಿ ಮಾಡ್ಕೊಳ್ಳಲ್ಲ. ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅಂದರೆ ಬೇಸಿಗೆಯಲ್ಲಿ ಸ್ವಲ್ಪ ಕಡಿಮೆ ಇದೆ, ಸ್ವಲ್ಪ ಹೀಟ್ ಅಲ್ಲ. ಹೌದು, ಮಳೆಗಾಲದಲ್ಲಿ ಒಳ್ಳೇದು, ತುಂಬ ಒಳ್ಳೇದು ಹೆಲ್ತಿಗೆ. ಹುರುಳಿ ಒಳ್ಳೇದಲ್ಲ, ದೇಹಕ್ಕೆ ತುಂಬ ಒಳ್ಳೇದದು. ಮತ್ತೆ ಇಲ್ಲೆಲ್ಲ ಜಾಸ್ತಿ ಚಟ್ನಿ ಮಾಡ್ತಾರೆ, ಹುರುಳಿ ಚಟ್ನಿ. ಹೌದು, ಚಟ್ನಿ ತುಂಬ ಫೇಮಸ್. ಅದೊಂದು ಸ್ವಲ್ಪ ಮುಂಚೆನೆ ನಾವು ಎಲ್ಲ ಬೇಯಿಸ್ಕೊಂಡ್ರೆ ನೆಕ್ಸ್ಟ್ ಮಾಡ್ಕೊಳ್ಬೋದು. ಇದನ್ನು ನೀವೇ ಟ್ರೈ ಮಾಡ್ಕೊಂಡದ್ದ? ಇಲ್ಲ, ನಮ್ಮ ಕಡೆ ಎಲ್ಲ ಮಾಡ್ತಾರೆ. ಓಕೆ, ನೀವು ಬಂದ್ಬಿಟ್ಟು ಮೇಡಮ್? ನಾನು ಶಿವಮೊಗ್ಗ. ಅಲ್ಲೆಲ್ಲ ಇದು ಫೇಮಸ್ ಮಾಡ್ತಾರೆ. ನಮ್ಮ ಸೈಡೆಲ್ಲ ತುಂಬ ಬೆಳೀತಾರಲ್ಲ. ಹುರುಳಿ ಹಾಕೋಣ. ಓಕೆ. ಓ, ಬೆಲ್ಲದ ಪಾಕದಲ್ಲಿ ಹುರುಳಿಯನ್ನು ಇದು ಮಾಡಬೇಕು, ಫ್ರೈ ಮಾಡ್ಕೊಳ್ಬೇಕು. ತೆಂಗಿನಕಾಯಿ, ಯಾವತ್ತಾದರೂ ಟ್ರೈ ಮಾಡಿದ್ದೀರಾ ಹುರುಳಿ ಹೋಳಿಗೆ? ಇಲ್ಲ, ಇದು ಅಂದರೆ ಫಸ್ಟ್ ಟೈಮ್ ಕೇಳ್ತಿರೋದು ನಾನು. ಒಂದೊಂದು ಅಂದರೆ ಇಲ್ಲಿ ಬಂದೆ ಹೈಯೆಸ್ಟ್ ಕಲ್ತಿದ್ದಾರೆ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ ಅಡುಗೆ. ಇದು ತಳ ಹಿಡಿದ್ಬಿಡುತ್ತೆ, ಕೈ ಆಡಿಸ್ತಾನೆ ಇರಬೇಕು. ಓಕೆ. ಸೊ ಎಷ್ಟರವರೆಗೆ ಇದನ್ನು ಫ್ರೈ ಮಾಡ್ಕೊಳ್ಳಿ? ಸ್ವಲ್ಪ ಡ್ರೈ ಆಗಬೇಕು. ಬೆಲ್ಲ ಎಲ್ಲ ಕರಗಿ ಗಟ್ಟಿ ಆಗಬೇಕು. ಸ್ವಲ್ಪ ಗಟ್ಟಿ ಆಗಬೇಕು, ಪೂರ್ಣ ಮಾಡಬೇಕಲ್ಲ. ಸೊ ಇದನ್ನೇ ಸ್ಟಫಿಂಗ್ ಮಾಡೋದು ಒಳಗಡೆ. ಓಕೆ. ಈ ನಾವು ಬೇಳೆ ಹೋಳಿಗೆ ಮಾಡಿ ಹೂರಣ ಮಾಡ್ತೀವಲ್ಲ, ಅಂದ್ರೆ ಇದು ನಾವು ಫ್ರೈ ಮಾಡ್ಕೊಳ್ಳುವಾಗ ಹುರುಳಿಕಾಳು ಅಂದ್ರೆ ಸಾಫ್ಟ್ ಬರುತ್ತಾ? ಚೆನ್ನಾಗಿ ಬೆಂದಿರುತ್ತಲ್ಲ. ಜಸ್ಟ್ ಮಿಕ್ಸಿಯಲ್ಲಿ ಸ್ವಲ್ಪ ಒಂದ್ಸತಿ ಗ್ರೈಂಡ್ ಮಾಡಬೇಕು. ನಾವೀಗ ಸಾದಾ ಹೋಳಿಗೆ ತಿಂದಿದ್ದೇವೆ, ಮತ್ತೆ ಕಾಯಿ ಹೋಳಿಗೆ, ಬೇಳೆ ಹೋಳಿಗೆ, ಇದು ಹುರುಳಿ ಹೋಳಿಗೆ. ಸೊ ಇದನ್ನು ಕೂಡ ನಾವು ಮಾಡಿ ಮನೆಯಲ್ಲಿ ಮಾಡ್ಕೊಂಡ್ರೆ ಮಾಡ್ಬೋದು. ಒಳ್ಳೆ ಡಿಫ್ರೆಂಟ್ ಆಗಿ. ಅಂದ್ರೆ ಒಂದು ಸಲ ಜನ ತಗೊಂಡ್ರೆ ಮತ್ತೆ ಹೆಲ್ತಿಗೆ ಒಳ್ಳೇದಲ್ಲ ಹುರುಳಿ. ಹೌದು. ಹುರುಳಿ ಕಾಳು ಬಿಟ್ಟು ಬೇರೆ ಏನಾದರೂ ಟ್ರೈ ಮಾಡಿದ್ದೀರಾ ಇದರಲ್ಲಿ ಹೋಳಿಗೆಯಲ್ಲಿ? ಹೆಸರು ಕಾಳು. ಓಕೆ, ಇದೇ ಹೆಸರು ಕಾಳನ್ನ ಬೇಯಿಸ್ಕೊಳ್ಬೇಕು. ಇದೇ ರೀತಿ ಮಾಡಿ. ಇದೆ ಸೇಮ್.
ತೆಂಗಿನಕಾಯಿ ಹಾಕಿ ಮತ್ತು ಇದೇ ಥರ ಸೇಮ್ ಹೂರ್ಣ ಮಾಡಿಕೊಂಡು ಮತ್ತೆ ರುಬ್ಕೊಂಡ್ರೆ ಹಾಂ ರುಬ್ಕೊಂಡು ಡ್ರೈ ಆಗ್ತಾ ಬಂತು. ಓಕೆ, ಏಲಕ್ಕಿ ಹಾಕ್ತಾಯಿದ್ದೀನಿ. ಇದ್ರದ್ದು ಕಲರ್ ಸ್ವಲ್ಪ ಚೇಂಜ್ ಬರುತ್ತಾ ಅಂತ? ಡಾರ್ಕ್ ಬ್ರೌನ್ ಬರುತ್ತೆ, ಯಾಕಂದ್ರೆ ಸಾಮಾನ್ಯವಾಗಿ ಹಳದಿ ಕಲರ್ ಇರುತ್ತೆ, ಇದು ಹುರುಳಿ ಬ್ರೌನ್ ಅಲ್ಲ, ಸೊ ಅದೇ ಕಲರ್ ಬರ್ಬೋದು. ಸಾಕು ಮೇಡಮ್ ಇದೆ. ಗ್ಯಾಸ್ ಆಫ್ ಮಾಡಿ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸ್ ಮಾಡಿದ್ರೆ. ಓಕೆ ಸರಿ. ಸೊ ತಣ್ಣಗಾಗಿದೆ, ತಣ್ಣಗಾಗಿದೆ, ಮಿಕ್ಸಿ ಮಾಡಿ. ಓಕೆ, ಎಷ್ಟು? ಸಾಕು, ಸಾಕು, ಸಾಕಾಗ್ಬೋದು. ಇದು ತೆಗೆ. ಹೂರ್ಣ ರೆಡಿಯಾಗಿದೆ. ಓಕೆ, ಈಗ ಹೋಳಿಗೆ ಸ್ಟಾರ್ಟ್ ಮಾಡೋಣ. ಓಕೆ, ರೆಡಿ ಮಾಡುವ. ತುಪ್ಪ ಕೊಡಿ. ಓಕೆ, ಸಾಕ? ಸಾಕು ಸಾಕು, ಸ್ಪೂನ್ ಹಾಕಿ ಮತ್ತು ತವಾ ಇಡಿ ಮೇಡಮ್. ಓಕೆ, ಸೊ ನಿಮಗೆ ಮನೆಯಲ್ಲಿ ಇದನ್ನೆಲ್ಲ ಮಾಡಿ ಅಭ್ಯಾಸ ಇದೆ. ಕೆಲವೊಬ್ಬರೆಲ್ಲ ಲಟಣಿಗೆಲ್ಲ ಮಾಡ್ತಾರೆ, ತುಂಬ ಚೆನ್ನಾಗಿ ತೆಳು ಚೆನ್ನಾಗಿ ಕೈಯಲ್ಲಿ ಹೊಡ್ತೀನಿ. ಹೋಳಿಗೆ ಮಾಡಿ ಅಭ್ಯಾಸ ಇದೆಯಾ? ಅಭ್ಯಾಸ ಇಲ್ಲ, ನಾವಂದರೆ ಅದಕ್ಕೆ ತುಂಬ ಟೈಮ್ ಕೊಡಬೇಕಾಗುತ್ತಲ್ಲ, ಸೊ ಈಸಿಯಾಗಿ ಯಾವುದಾಗ್ತದೆ ಸ್ವೀಟ್ ಅದನ್ನು ಮಾಡ್ಕೊಳ್ಳೋದು. ಅದೇ ಇದನ್ನೆಲ್ಲ ಮನೆಯಲ್ಲೇ ಟ್ರೈ ಮಾಡ್ಕೊಳ್ಬೇಕು. ಇದು ಶೇಪ್ ಕೂಡ ತುಂಬ ಒಳ್ಳೆ ಬಂತು. ಇದು ಸ್ವಲ್ಪ ತುಂಬ ಸಾಫ್ಟ್ ಆಗಿದೆ, ಅದಕ್ಕೆ ಸರಿ ಉಪ್ಪು ಹಾಕೋಣ. ಓಕೆ, ಸ್ವೀಟ್ ಸ್ವಲ್ಪ ಕಡಿಮೆ ಮಾಡೋಣ. ಎಲ್ಲ ತೆಗಿರಿ, ತೆಗಿಬೇಕು. ಎರಡು ಕಡೆ ಕೂಡ ಚೆನ್ನಾಗಿ ಕಾಣುತ್ತೆ. ನೀವು ಹೆಚ್ಚಾಗಿ ಮನೆಯಲ್ಲಿ ಅಂದರೆ ಯಾವುದು ಟ್ರೈ ಮಾಡ್ತಾ ಇದ್ರಿ? ಸ್ವೀಟಾ ಇಲ್ಲ ಸ್ಪೈಸಿ ಡಿಶ್ಶಾ? ನಾನು ಸ್ವಲ್ಪ ಸ್ಪೈಸಿಯಾ? ಓಕೆ, ಸ್ವೀಟ್ ಸ್ವಲ್ಪ ಕಡಿಮೆ. ಅಂದರೆ ಈ ಥರ ಮನೆಯಲ್ಲಿ ಮಾಡಿದ್ದು ತಿನ್ಬೋದು, ಅಂದರೆ ಬೆಲ್ಲ ಕೂಡ ಹಾಕಿದ್ದೀರಿ. ಮನೇಲಿ ಯಾರೆಲ್ಲ ಇದ್ದೀರಿ ಮೇಡಮ್ ನಿಮ್ಮದು? ಮನೇಲಿ ಹಸ್ಬೆಂಡು, ಮಗ, ಮಗಳು. ಓಕೆ, ಅವರ ಚಾನ್ಸ್ ಅಂದರೆ ಈ ಥರ ಎಲ್ಲ ಡಿಶ್ ಎಲ್ಲ ಮಾಡಿ ಕೊಡ್ತೀರಲ್ಲ ನೀವು? ಮನೆಯಲ್ಲೇ ಜಾಸ್ತಿ, ಹೊರಗಿನ ಸ್ವಲ್ಪ ಕಡಿಮೆ. ರೆಡಿ ಆಗಿದೆ, ಸರ್ವ್ ಮಾಡ್ಕೊಳ್ಳಿ ಮೇಡಮ್. ಓಕೆ, ಸೊ ಹೋಳಿಗೆ ರೆಡಿ ಆಗಿದೆ, ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಬಿಸಿ ಬಿಸಿ ಆಗಿದೆ, ಟೇಸ್ಟ್ ಮಾಡ್ಕೊಳ್ಳೋಣ ಹೇಗಿರುತ್ತೆ ಅಂತ. ನೋಡಿದ್ರಲ್ಲ ವೀಕ್ಷಕರೇ, ಹುರುಳಿಕಾಳು ಹೋಳಿಗೆ ಬಿಸಿ ಬಿಸಿಯಾಗಿ ರೆಡಿ ಆಗಿದೆ. ಯಾವ ರೀತಿ ಮಾಡ್ಕೊಳ್ಳೋದು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ.
ಹುರುಳಿ ಕಾಳಿನ ಹೋಳಿಗೆ ತಯಾರಿಸುವ ವಿಧಾನ. ಮೊದಲಿಗೆ ಮೈದಾ ಹಿಟ್ಟಿಗೆ ಸ್ವಲ್ಪ ಚಿರೋಟಿ ರವೆ ಸೇರಿಸಿ ಮೃದುವಾಗಿ ಕಲಸಿ 1 ಗಂಟೆಗಳ ಕಾಲ ನೆನೆಯಲು ಇಡಿ. ನಂತರ 1 ಕಪ್ ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕಿ ಕರಗಿಸಿಕೊಳ್ಳಿ. ಆ ನಂತರ ಬೇಯಿಸಿದ ಹುರುಳಿ ಕಾಳನ್ನು ಹಾಗೂ ತೆಂಗಿನ ತುರಿ ಸೇರಿಸಿ ಚೆನ್ನಾಗಿ ಕೈ ಬಿಡದೆ ಬೆರೆಸುತ್ತಾ ಏಲಕ್ಕಿ ಸೇರಿಸಿ ಪಾಕ ಬರುವವರೆಗೂ ಬೇಯಿಸಿ. ಸ್ವಲ್ಪ ತಣ್ಣಗಾದ ನಂತರ ನುಣ್ಣಗೆ ರುಬ್ಬಿಕೊಳ್ಳಿ. ಬಳಿಕ ಹಿಟ್ಟಿನ ಮಧ್ಯದಲ್ಲಿ ತಯಾರಿಸಿದ ಹೂರ್ಣ ತುಂಬಿ ತೆಳುವಾಗಿ ತಟ್ಟಿಕೊಳ್ಳಿ. ಆ ಬಳಿಕ ಕಾದ ತವಾದ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಹುರುಳಿಕಾಳಿನ ಹೋಳಿಗೆ ಸವಿಯಲು ಬಲು ರುಚಿ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.